ಸಪ್ತ ಜಾತ್ರೆಗಳಲ್ಲಿ ಒಂದಾದ ಕಾಲಾವಧಿ ಸುಗ್ಗಿ ಮಾರಿ ಪೂಜೆ ಮಂಗಳವಾರದಂದು ಮತ್ತು ಬುಧವಾರದಂದು ಜರುಗಲಿದ್ದು, ಕಾಪು ಶ್ರೀ ಹಳೆ ಮಾರಿಯಮ್ಮ ದೇವಿಯ ಸನ್ನಿಧಿಗೆ ಕಾಪು ವೆಂಕಟರಮಣ ದೇವಸ್ಥಾನದಿಂದ ಸ್ವರ್ಣಾಭರಣ ಸಹಿತ ರಜತ ರಥೋತ್ಸವ ಮೆರವಣಿಗೆ, ನಂತರ ರಜತ ಉಯ್ಯಾಲೆಯಲ್ಲಿ ಗೋಪುರೋತ್ಸವ, ಸಿಡಿಮದ್ದು ಪ್ರದರ್ಶನ, ಮಹಾಪೂಜೆ, ದರ್ಶನ ಸೇವೆ, ಅಭಯ ಪ್ರಸಾದ ಸಹಿತವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ದೇವಸ್ಥಾನದ ಮುಕ್ತೇಶ್ವರ ಪ್ರಸಾದ್ ಶೆಣೈ ಹೇಳಿದ್ದಾರೆ. 26-27 ನಮ್ಮ ತುಳುನಾಡಿನ ಸಪ್ತ ಜಾತ್ರೆಯಲ್ಲಿ ಒಂದು ಪ್ರಸಿದ್ಧ ಜಾತ್ರೆ ಕಾಪು ಸುಗಿಮಾರಿ ಪೂಜೆ ಅದು ಕೂಡ ನಡೆಯಲಿದ್ದು, ಈ ಒಂದು ಸುಗಿಮಾರಿ ಪೂಜೆಯನ್ನು ನಾವು ಇಂದಿನ ಪದ್ಧತಿಯಂತೆ ಪೂರ್ವ ಪದ್ಧತಿಯಂತೆ ಈ ಒಂದು ಕಾರ್ಯಕ್ರಮ ನಡೆಯಲಿದ್ದು, ಅಂದು 26ರಂದು ಸಾಯಂಕಾಲ 8 ಗಂಟೆಗೆ ವೆಂಕಟರಮಣ ದೇವಸ್ಥಾನದಲ್ಲಿ ಹೂವಿನ ಪೂಜೆ ನಡೆಯಲಿದೆ. ತದನಂತರ ದೇವರ ಭಂಡಾರವು ಮೆರವಣಿಗೆ ಮುಖಾಂತರ ವೆಂಕಟರಮಣ ದೇವಸ್ಥಾನದಿಂದ ಹಳೆಮಾರಿಗುಡಿ ದೇವಸ್ಥಾನಕ್ಕೆ ಬಂದು ನಮ್ಮ ಸುಗಿಮಾರಿ ಪೂಜೆಯ ಪೂಜಾ ವಿಧಾನಗಳನ್ನು ಆ ದಿನ ರಾತ್ರಿ ನಡೆಯಲಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಾನು